ಕರಾವಳಿ ತುಳುನಾಡಿನ ಜನಪದ ಕ್ರೀಡೆ ಕಂಬಳದ ಕಥಾಹಂದರವನ್ನು ಹೊಂದಿರುವ ಬಿರ್ದದ ಕಂಬುಲ ಸಿನಿಮಾ ಚಿತ್ರೀಕರಣ ಮುಕ್ತಾಯದ ಹಂತದಲ್ಲಿದೆ. ಬೇರೆ ಸಿನಿಮಾಗಳಿಂದ ಭಿನ್ನವಾಗಿರುವ ಈ ಚಿತ್ರದ ಎಲ್ಲ ದೃಶ್ಯಗಳು ನೈಜತೆಯಿಂದ ಕೂಡಿದ್ದು ತುಳುನಾಡಿನ ಭಾಷೆ ಸಂಸ್ಕೃತಿಯನ್ನ ಕಟ್ಟಿಕೊಡುವ ಈ ಸಿನಿಮಾ ತುಳು ಭಾಷೆ ಹಾಗೂ ಪ್ರವಾಸೋದ್ಯಮಕ್ಕೆ ಕೊಡುಗೆ ನೀಡಲಿದೆ ಎಂದು ಚಿತ್ರದ ನಿರ್ದೇಶಕ ಎಸ್.ವಿ. ರಾಜೇಂದ್ರ ಸಿಂಗ್ ಬಾಬು ಹೇಳಿದ್ದಾರೆ. ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ಇದು ಕಂಬಳದ ಕಥೆಯನ್ನ ಆಧರಿಸಿದ ಚಿತ್ರವಾಗಿರುವ ಕಾರಣ ಪ್ರಾಣಿಗಳನ್ನು ಬಳಸಿ ಚಿತ್ರೀಕರಣ ನಡೆಸಲಾಗಿದೆ. ಇದು ಸುಲಭದ ಮಾತಲ್ಲ. ನಿರ್ದೇಶಕನಾಗಿ ನನಗಿದು ತುಂಬಾ ಸವಾಲಿನಿಂದ ಕೂಡಿದ ಸಿನಿಮಾ. ನನಗೆ ತುಳು ಭಾಷೆ ಗೊತ್ತಿಲ್ಲ. ಆದರೂ ನಿರ್ಮಾಪಕ ಅರುಣ್ ರೈ ತೋಡಾರು, ರಾಜೇಶ್ ಕುಟ್ಲಾ, ವಿಜಯ್ ಕುಮಾರ್ ಕೋಡಿಯಾಲ್ಬೈಲು ಅವರ ಸಹಕಾರದಿಂದಾಗಿ ಚಿತ್ರೀಕರಣ ಕಾರ್ಯ ಸಲೀಸಾಗಿ ನಡೆದಿದೆ ಎಂದರು. ಸಿನಿಮಾವು ತುಳು ಭಾಷೆಯ ಜೊತೆಗೆ ಕನ್ನಡ, ಹಿಂದಿ, ತಮಿಳು, ಮಲಯಾಳಂ ಭಾಷೆಗಳಲ್ಲೂ ಬಿಡುಗಡೆಗೊಳ್ಳಲಿದೆ. ತುಳುನಾಡಿನ ಹಲವಾರು ಪ್ರಸಿದ್ಧ ರಂಗಭೂಮಿ ಕಲಾವಿದರು ಹಾಗೂ ನಟರಾದ ಪ್ರಕಾಶ್ ರಾಜ್, ರವಿಶಂಕರ್ ಕೂಡ ಈ ಚಿತ್ರದಲ್ಲಿ ನಟಿಸಿದ್ದಾರೆ ಎಂದರು. ಚಿತ್ರದ ಸಂಭಾಷಣೆಕಾರ ವಿಜಯ್ ಕುಮಾರ್ ಕೋಡಿಯಾಲ್ಬೈಲ್, ನಟ ನವೀನ್ ಡಿ ಪಡೀಲ್, ಸ್ವರಾಜ್ ಶೆಟ್ಟಿ, ಕಂಬಳ ಓಟಗಾರ ಶ್ರೀನಿವಾಸ್ ಗೌಡ, ರಾಜೇಶ್ ಕುಡ್ಲಾ, ಕಲಾ ನಿರ್ದೇಶಕ ಚಂದ್ರಶೇಖರ್ ಸುವರ್ಣ ಮೊದಲಾದವರು ಈ ಸಂದರ್ಭ ಉಪಸ್ಥಿತರಿದ್ದರು. ಒಂದು 150 ಕತೆ ಮಾಡ್ಬೋದು, ಅಷ್ಟು ಕತೆ ಇದೆ ಈ ಕಂಬಳದ ಹಿಂದೆ. ಯಾವ್ಯಾವ ಆ್ಯಂಗಲಲ್ಲಿ ಹುಡುಕಿದ್ರೂ ಒಂದೊಂದು ಕತೆ ಇದೆ. ಸರಿ, ಇದನ್ನೆಲ್ಲ ಸೇರಿಸಿ ನಾನು ವಿಜಯಣ್ಣ ಸುಮಾರು 2-3 ತಿಂಗಳು ಕೂತು ಹೊರಗಡೆ ಹೋಗಿ ಚಿಕ್ಕಮಗಳೂರಲ್ಲಿ ಕೂತು ಏನು ಹೇಳಬೇಕು, ಹೇಗೆ ಹೇಳಬೇಕು, ಜನಕ್ಕೂ ಇಷ್ಟ ಆಗಬೇಕು, ಡಾಕ್ಯುಮೆಂಟ್ರಿ ಆಗಬಾರ್ದು, ಒಂದು ಫೀಚರ್ ಫಿಲಮ್ ಆಗಬೇಕು ಅಂಥೇಳಿ ಪ್ರಾರಂಭ ಮಾಡಿದ್ವಿ. ನಮ್ಮ ಅರುಣ್ ರಾಯ್ ಅಂತ ಭಾಳ ತುಂಬ ದೊಡ್ಡ ಹೃದಯದ ನಿರ್ಮಾಪಕರು. ಅವರು ಕಂಪ್ಯೂಟರ್ ಇದರಲ್ಲಿ ರಿಯಲ್ ಎಸ್ಟೇಟಲ್ಲಿ ಬಿಸ್ನೆಸ್ ಇವರು. ಅವರು ನನಗೆ ಮೂಡುಬಿದ್ರೆಯಲ್ಲಿ ಸಿಕ್ಕಿದ್ರು. ಸರಿ, ನನಗೆ ಕಂಬಳದಲ್ಲಿ ಅವರು ಕರೆಸಿದ್ರು ಚೀಫ್ ಗೆಸ್ಟಾಗಿ, ಕುಣಪಾಲ್ ಕಡಂಬ ಅವರು. ಸೊ ಆಗ ಅರುಣ್ ರಾಯ್ ಅವರು ನನ್ನ ಭೇಟಿಯಾಗಿ ಈ ಸಿನಿಮಾ ಸ್ಟಾರ್ಟ್ ಮಾಡಿದ್ವಿ. ನಾವು ಅಂದ್ಕೊಂಡಿದ್ದೊಂದು ಬಡ್ಜೆಟ್ಟು, ಆಗಿರೋ ಬಡ್ಜೆಟ್ಟೇ ಬೇರೆ, ತುಂಬ ಜಾಸ್ತಿ ಆಗಿದೆ ಬಡ್ಜೆಟ್ಟು. ಆದರೂ ಧೈರ್ಯವಾಗಿ ಅರುಣ್ ರಾಯ್ ಅವರು ಇಲ್ಲ ಮಾಡೋಣ, ನಮ್ಮ ತುಳುನಾಡದೊಂದು ಒಳ್ಳೆ ಸಂಸ್ಕೃತಿನ ಬರೀ ತುಳುನಾಡಿಗೆ ಅಲ್ಲ, ಕರ್ನಾಟಕ ಅಲ್ಲ, ಭಾರತಕ್ಕೆ, ಪ್ರಪಂಚಕ್ಕೆ ತೋರಿಸ್ಬೇಕು ಅನ್ನೋದು ನಮ್ಮ ಒಂದು ಉದ್ದೇಶ. ಒಂದು ಚಿತ್ರ ಮಾಡಿ ಮುಗಿಸಿದ್ದೀವಿ. ಇನ್ನೇನಿದ್ರು ರಿಲೀಸಿಗೆ ಇದರಲ್ಲಿ ಕಂಪ್ಯೂಟರ್ ಗ್ರಾಫಿಕ್ಸ್ ಮಾತ್ರ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಅದನ್ನು ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಹೇಗೆ ಮಾಡ್ತಾಯಿದ್ದೀವಿ ಅಂದರೆ ಯಾರಿಗೂ ಗೊತ್ತೇ ಆಗಬಾರ್ದು ಎಲ್ಲಿ ಕಂಪ್ಯೂಟರ್ ಗ್ರಾಫಿಕ್ ಮಾಡಿದ್ದಾರೆ ಅಂತ. ಯಾಕೆಂದರೆ ಈಗ ಕಂಪ್ಯೂಟರ್ ಗ್ರಾಫಿಕ್ ಅಂದರೆ ಬಾಹುಬಲಿಲಿ ದೊಡ್ಡ ದೊಡ್ಡ ಮನೆಗಳು, ನೀರು ಉಕ್ಕೋದು ಅವೆಲ್ಲ ಮಾಡ್ತಾರೆ ಕಂಪ್ಯೂಟರ್ ಗ್ರಾಫಿಕ್ಕಲ್ಲಿ. ಇದರಲ್ಲಿ ನೀವು ಕಂಡಿಡಿದ್ರು ಎಲ್ಲಿದೆ ಗ್ರಾಫಿಕ್ ಅಂತ ಯಾರಿಗೂ ಗೊತ್ತಾಗಬಾರ್ದು. ಆ ಥರ ಒಂದು ಹೊಸ ಯೋಚನೆನ ಮಾಡಿದ್ದೀವಿ.